ಮಂಗಳೂರಿನ ಫಾರಂ ಪಿಜ್ಜಾ ಮಾಲ್ನಲ್ಲಿ ಕ್ಯಾಲೆಂಡರ್ ಕಿಡ್ಸ್ 2019ರ ಅಂತಿಮ ಸುತ್ತಿನ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಸುಮಾರು 26 ಮಂದಿ ಮಕ್ಕಳಲ್ಲಿ 12 ಮಕ್ಕಳನ್ನ ಆಯ್ಕೆ ಮಾಡಲಾಯಿತು. ವಿಜೇತ ಮಕ್ಕಳು ಕರಾವಳಿ ಕರ್ನಾಟಕದ ವಿಶೇಷ ಕ್ಯಾಲೆಂಡರ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಒಲ್ಪ ಎನ್ನುವ ಆಪ್ 2 ವರ್ಷದ ಹಿಂದೆ ಮಂಗಳೂರಿನಲ್ಲಿ ಪರಿಚಯಿಸಲ್ಪಟ್ಟ ಆಪ್. ಎಲ್ಲ ವಿಷಯಗಳು ಈ ಆಪ್ನಲ್ಲಿ ಅಡಕವಾಗಿದ್ದು ಪ್ರತಿಯೊಬ್ಬರು ಇದರ ಪ್ರಯೋಜನವನ್ನ ಪಡೆಯುತ್ತಿದ್ದಾರೆ. ಇದೀಗ ಒಲ್ಪ ಆಪ್ ವತಿಯಿಂದ ಐಡಿಯಲ್ ಐಸ್ ಕ್ರೀಮ್ ಪ್ರಸ್ತುತಪಡಿಸುವ ಕ್ಯಾಲೆಂಡರ್ ಕಿಡ್ಸ್ 2019 ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸೀಸನ್ 2ರ ಅಂತಿಮ ಸುತ್ತಿನ ಆಯ್ಕೆ ಪ್ರಕ್ರಿಯೆ ನಗರದ ಫಾರಂ ಪಿಜ್ಜಾ ಮಾಲ್ನಲ್ಲಿ ನಡೆಯಿತು. ಈ ವಿನೂತನ ಕಾರ್ಯಕ್ರಮದಲ್ಲಿ 2 ರಿಂದ 7 ವರ್ಷದವರೆಗಿನ ಸುಮಾರು 200ಕ್ಕೂ ಮಿಕ್ಕಿ ಮಕ್ಕಳು ಕ್ಯಾಲೆಂಡರ್ ಕಿಡ್ಸ್ನಲ್ಲಿ ಭಾಗವಹಿಸಿದ್ರು. ಅದರಲ್ಲಿ 26 ಮಂದಿಯನ್ನ ಆಯ್ಕೆ ಮಾಡಲಾಯಿತು. ಫಾರಂ ಪಿಜ್ಜಾ ಮಾಲ್ನಲ್ಲಿ ನಡೆದ ಅಂತಿಮ ಸುತ್ತಿನ ಪ್ರಕ್ರಿಯೆಯಲ್ಲಿ 12 ಮಂದಿ ಪುಟಾಣಿ ವಿಜೇತರನ್ನ ಆಯ್ಕೆ ಮಾಡಲಾಯಿತು. ಆಯ್ಕೆಯ ವೇಳೆ ಪುಟಾಣಿಗಳು ತಮಗಿಷ್ಟವಾದ ಹಾಡು, ಡ್ಯಾನ್ಸ್, ರ್ಯಾಂಪ್ ವಾಕ್ ಮೂಲಕ ಎಲ್ಲರನ್ನ ಮನರಂಜಿಸಿದ್ರು. ಪುಟಾಣಿಗಳಿಗೆ ಅವರ ಪೋಷಕರು ಸಾಥ್ ನೀಡಿದ್ದು ವಿಶೇಷವಾಗಿತ್ತು. ಇನ್ನು ಈ ಕಾರ್ಯಕ್ರಮದ ತೀರ್ಪುಗಾರರಾಗಿ ಜೀವನ್ ಗಡ್ಡಿ, ಸುದೀಕ್ಷಾ, ಕಿರಣ್ ಸುವರ್ಣ, ಕರುಣಾಕರ್ ಕಾಳಂಗಿ ನಿರ್ವಹಿಸಿದ್ರು. ಈ ಸಂದರ್ಭ ಕಾರ್ಬಾರ್ ಆಪ್ನ ಯತೀಶ್, ಐಡಿಯಲ್ ಐಸ್ ಕ್ರೀಮ್ನ ಎಂಡಿ ಮುಕುಂದ್ ಕಾಮತ್ ಅವರು ಪಾಲ್ಗೊಂಡು ವಿಜೇತ ಮಕ್ಕಳಿಗೆ ಬಹುಮಾನ ವಿತರಿಸಿದ್ರು. ಅಭಿಷೇಕ್ ಶೆಟ್ಟಿಯವರು ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.